ಸೊಲ್ಮಿಲು ನಮ್ಮ ಕುಡ್ಲ ಧುಳು ವಾರ್ತೆಲು ಸಮಾಜುಡು ಮಾತ್ರೆಗ್ಲ ಬೋರ್ಡ್ ಚಾಂದಿನಕ್ಲ ಆದಿತ್ತನಕ್ಲು ಇತ್ತೆ ಬೋಡಾಯಿನಕ್ಲ ಆದು ಪೋತೇರು ಅವೇ ಸಂತೋಷ ಅಂದು ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಪಂತೇರು ಧರ್ಮಸ್ಥಳಟ್ಟು ಗುರುವಾರ ನಡತ್ತಿನ ರಡಸಾರನೇ ಮಧ್ಯವರ್ಜನ ಶಿಬಿರದ ಪರ್ಪನ ಬುಡ್ನಕ್ಲಿನ ಸಭೆಟ್ ಆರು ಗುರುಕಾರ್ಮ ವಹಿಸಿದ ಪಾತೇರಿಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಬುಕ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳದ ಒಟ್ಟು ಸೇರಿಗೆಡು ಅಮಲಚೋಟ ಬುಡ್ನ ಸಮಾಜ ಕಟ್ಟೆರೆಗಾದು ಪುಣೆ ಒಂದುಪ್ನ 2000ನೇ ಮಧ್ಯವರ್ಜನ ಶಿಬಿರದ ಸಾರಗಟ್ಲೆ ಪರ್ಪನ ಬುಡ್ನಕ್ಲಿನ ಸಭೆ ಗುರುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ನಡೆತಂಡೆ ಸಭೆಯಲ್ಲಿ ಸಿಡಿದು ದುಂಬತ್ತ 2,000 ಶಿಬಿರಡು ಪಾಲ್ದೆತ್ತೊನ್ನಕ್ಲಿನ ಮೆರವಣಿಗೆ ನಲಿಕೆ ಭಜನೆ ಬೊಂಬೆ ನಲಿಕೆ ಸೇರ್ನಂಚ ಬೇತೆ ಬೇತೆ ಕಲಾ ಪ್ರಕಾರದ ಒಟ್ಟುಗು ಗಡ್ದು ನಡೆತಂಡೆ ಸಭೆಯಲ್ಲಿ ಸಿಗ ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿಯರು ಬೊಕ ಬಿನ್ನಿರಿನ ಮೆರವಣಿಗೆ ಎದುಕೊಂಡಿರು ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ದ ರಾಜ್ಯ ಕಾರ್ಯಂತಿರು ವಿವೇಕ್ ಪಾಯ್ಸ್ ಮಾತೆರೆಲ್ನ ಎದುಕೊಂಡಿರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುರುಕಾರ್ಮೆಡ್ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಗುರುಕಾರ್ಯರು ಶರಣಪ್ಪ ಸರ್ದಾಪುರ ಸಭೆನ ಉದೀಪನ ಮಲ್ತೇರು ಗ್ರಾಮಾಭಿವೃದ್ಧಿ ಯೋಜನೆದ ಮುಖ್ಯ ಕಾರ್ಯತುವನ್ನಾಧಿಕಾರಿ ಅನಿಲ್ ಕುಮಾರ್ ಸುರುತ ಪಾತೆರ ಪಂಡಿತು ಗಂಗಸರ ಪರ್ಪಣ ಬುಡುಪಾವನ ಶಿಬಿರ 2,000 ಮುಟ್ಟುನ ಬಗೆಟ್ ತೆರಿಪಾಯರು ಶಿಬಿರದ ಮಾರ್ಗದರ್ಶಕರು ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಪಾತಿರದು ಏರೆಗ್ಲ ಬೋಡ್ ಚಂದಿನ ಜನಕರು ಕ್ಷೇತ್ರಗು ಬೋಡು ಒಂದು ಹೆಗ್ಗಡೆರ್ನ ಉದ್ದೇಶ ಪರ್ಪಣಕ್ಲ ಅಪಗ ಸಮಾಜುಡ್ದು ಪಿದೈ ಬುಡ್ದಿತ್ತೀರು ಅಂಚೆನಿ ಪರಿಯರೆ ಬಲ್ಲೀಂದು ಪನ್ಪಣಕ್ಲ ಸತ ಪಿದೈ ಬುಡ್ದಿತ್ತೀರು ಆಂದ ಕಷ್ಟದ ಕಾಲಡು ಹೆಗ್ಗಡೆರ್ನ ಒಟ್ಟುಗು ಉಂತುದು ಶಿಬಿರ ನಡಪಾಯಿನಾರು ವಸಂತ ಸಾಲಿ ಆನಂದ್ ಪಂಡೇರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಗುರುಕಾರ್ಮಿದ ಪಾತೆರ ಪಂಡದು ಒರ ಅಮಲ್ದ ದಾಸೆರಾಂಡ ಬೊಕ್ಕ ಶಾಶ್ವತ ದಾಸರ ಪರೆ ವಿವೇಕ್ ಪಾಯ್ಸರ್ ರಂಚಿನ ಪಾಕ ಜನ ಬೇತೆ ಬೇತೆ ತಂತ್ರ ಗಲಸದು ಪರ್ಪೆಲೆರ್ನ ಮನಸ್ಸು ಬದಲ್ತದೇರು ಈದ್ ಜನತ ಮನಸ್ಸಿಗೆ ನೆಮ್ಮದಿ ಕೊಡ್ನಾಂಡ ಎಂಚಿನ ಮಲ್ಪೆರ್ಲ ಯಾನ್ ತಯಾರಂದು ಪಂಡದಿತ್ತೆ ಸಮಾಜುಡು ಮಾತ್ರೆಗ್ಲ ಬೋಡ್ಚಾಂದಿನಕ್ಲಾದಿತ್ತನಕ್ಲು ಇತ್ತೆ ಬೋಡಾಯಿನಕ್ಲಾತಿರು ಅವ್ವೇ ಸಂತೋಷ ಒಂದೇ ಕಾರಣ ಆಯ್ನ ಮಾತ್ರೆಗ್ಲ ಮೆಚ್ಚುಗೆ ತಿರುಪಾವ ಎಂದು ಹೆಗ್ಗಡೆರು ಪಂಡೇರು ಹುಕ್ಕೇರಿ ಶ್ರೀ ಶಾಂತೇಶ್ವರ ಮಹಾಸಂಸ್ಥಾನದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಆಶೀರ್ವಚನ ಕೊಡ್ದು ವಾ ಸರ್ಕಾರಡುಲ್ಲ ಈದ್ ಬದಲಾವಣೆ ಆತದು ಹೆಗ್ಗಡೆರು ಪಂತಜಿರು ಮಲ್ತು ತೋಜಾಯರು ನುಪ್ಪುದಾನವು ಧರ್ಮಸ್ಥಳ ಸಾಮೂಹಿಕ ಮದುವೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಧರ್ಮಸ್ಥಳ ಮಲ್ಲಪುದರ ಪಡೆತನೆಂದು ಪಂಡೇರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರಿಗೆ ಸಮ್ಮನದ ಮರ್ಯಾದೆ ಮಲ್ತೇರು ಕರ್ನಾಟಕ ಜನಜಾಗೃತಿ ವೇದಿಕೆದ ತಾಪ ಗುರುಕಾರ್ಯರು ವಸಂತ ಸಾಲಿನ್ ಬೊಕ 33 ವರ್ಷಲೆಡಿದು ವೇದಿಕೆಡು ಪಣವು ಕೊರೊಂದು ಬೈದ್ನ RB ಹೆಬ್ಬಳ್ಳಿಯರಿಗೆ ಸಮ್ಮನದ ಮರ್ಯಾದೆ ಮಲ್ತೇರು 14 ಜನ ಸಾಧಕರಿಗೆ ಜನಜಾಗೃತಿ ಪ್ರಶಸ್ತಿ ಕೊರಿಯರು ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಜನಜಾಗೃತಿ ವೇದಿಕೆದ ಡಾಕ್ಯುಮೆಂಟರಿ ಬಿಡುಗಡೆ ಮಲ್ತೇರು ಜಾಗೃತಿ ಪ್ರಗತಿಪಥ ನೆಂಪುದ ಸಂಚಿ ಬಿಡುಗಡೆ ಅಂಡು ಮಾಣಿಲ ಶ್ರೀಧಾಮದ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ SDM ಬರವು ಸಂಸ್ಥೆನ ಕಾರ್ಯಂತಿರು ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಟ್ರಸ್ಟಿ ಶ್ರದ್ಧಾ ಅಮಿತ್ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ವೇದಿಕೆದ ರಾಜ್ಯ ಸಂಘಟನಾ ಗುರುಕಾರ್ಯರು ನಟರಾಜ್ ಟ್ರಸ್ಟಿಲು ರಾಮಸ್ವಾಮಿ ಶ್ರೀನಿವಾಸ್ ಭಟ್ ಮುಖ್ಯ ಪಣವು ಕಾಸ್ ನಿರ್ದೇಶಕರು ಶಾಂತರಾಮ ಪೈ ರಾಜ್ಯ ದುಂಬುದ ಗುರುಕಾರ್ಯ ರಾಜಣ್ಣ ಕೊರವಿ ಟ್ರಸ್ಟಿಲು ಮಾತ ಗುರುಕಾರ್ಲು ಪಾಲ್ದೊಂಡಿರು ನಮ್ಮ ಜನಜಾಗೃತಿ ವೇದಿಕೆಯವರು ನೀನೊಲಿದರೆ ಕೊರಡು ಕೊನರುವುದಯ ಅಂತ ಹೇಳೋ ಹಾಗೆ ಆ ಕೊರಡನ್ನು ಸಹ ಕೊನರಿಸುವ ಚಿಗುರಿಸುವ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ಚಿಗುರಿದೆ ಇವತ್ತು ಈ ಮನುಷ್ಯನಲ್ಲೂ ಪ್ರೀತಿ ಇದೆ, ವಿಶ್ವಾಸ ಇದೆ, ಮಾನವೀಯತೆ ಇದೆ, ಜವಾಬ್ದಾರಿ ಇದೆ, ಇವನು ಕೊರಡಲ್ಲ ಅಂತ ಹೇಳುವಂಥದ್ದನ್ನು ನಮ್ಮ ಜನಜಾಗೃತಿಯವರು ತೋರಿಸ್ಕೊಟ್ಟಿದ್ದಾರೆ. ಯಾರಿಗೂ ಬೇಡವಾದ ವ್ಯಕ್ತಿಗಳು ಕ್ಷೇತ್ರಕ್ಕೆ ಬೇಕು. ಕಾವಂದ್ರ ಆಶಯದಂತೆ ಯಾರಿಗೂ ಬೇಡ ಅವನೇನು ಕುಡುಕ ಅಂತ ದೂರ ಮಾಡಿದವರನ್ನು ಸಹ ಹುಡುಕಿ ಮತ್ತೆ ವಿಶ್ವಾಸದಿಂದ ಅವರನ್ನು ಸಂತೈಸಿ ಕೇಂದ್ರಕ್ಕೆ ಸೇರಿಸಿ ಅವರನ್ನು ಮುಖ್ಯವಾಹಿನಿಗೆ ತಂದು ಅವರು ಸಹ ಎಲ್ಲರ ಹಾಗೆ ಬದುಕೋ ಹಾಗೆ ಮಾಡಿದ್ದಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಮತ್ತು ಕಿವಿ ಇಷ್ಟು ಈ ಪಂಚೇಂದ್ರಿಯಗಳು ಆಕರ್ಷಣೆ ಮಾಡ್ತವೆ. ಆಕರ್ಷಣೆ ಮಾಡುವಾಗ ನಮಗೆ ಎಷ್ಟೋ ಬಾರಿ ಅದು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಮತ್ತು ಒಂದು ಸಲ ದಾಸರಾದರೆ ಶಾಶ್ವತ ದಾಸರಾಗುವಂಥ ಶಕ್ತಿ ಈ ಪಂಚೇಂದ್ರಿಯಗಳಿಗಿದೆ. ಅದನ್ನೆಲ್ಲ ದೂರ ಮಾಡಿ ಇವತ್ತು ನಮ್ಮ ಈ ಕೇಂದ್ರದಲ್ಲಿ ವೇಕಪಾಯೇಶ್ವರ ಮತ್ತು ಅವರ ಶಿಷ್ಯರು ಭಾಳ ಚೆನ್ನಾಗಿ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮಧ್ಯವರ್ಜನ ಮಾಡಿಸಿದ ಮೇಲೆ ಮತ್ತೆ ಅವರು ಮದ್ಯಪಾನ ಮಾಡದಂತೆ ನಿರ್ವಹಿಸಲು ಅನೇಕ ತಂತ್ರಗಳನ್ನು ಹುಡುತ್ತಾರೆ. ಒಂದು ತಂತ್ರ ಅಂತಂದರೆ ನವಜೀವನ ಸಮಿತಿ. ನಿಮ್ಮೆಲ್ಲರಿಗಾಗಿ ನಾವು ಮಾಡುವಂಥ ಸಣ್ಣ ಉಪಕಾರ, ಸಣ್ಣ ಕೃತ್ಯ ದೊಡ್ಡ ಪರಿಣಾಮವನ್ನು ಬೀರ್ತದೆ. ನಾವೆಲ್ಲ ಸಂತೋಷ ಪಡ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಾಗ್ಯೋದಯವಾಗಲಿ.
ಸರ್ಕಾರ ಇಷ್ಟು ದಿನ ಏನೆಲ್ಲ ಮಾಡ್ತಿಕರೆ ಯಾವತ್ತೂ ಕೂಡ ಇಷ್ಟು ಬದಲಾವಣೆ ಆಗಿರಲಿಲ್ಲ. ಆದರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು, ರಾಜರ್ಷಿ, ರಾಜ್ಯಸಭಾ ಸದಸ್ಯರು, ಇವರು ಹೇಳಿಲ್ಲ, ಮಾಡಿ ತೋರಿಸಿದ್ರು. ಅದಕ್ಕೆ ಅವ್ರನ್ನ ನೋಡಿ ನೀವು ಕಲಿತ್ರಿ. ಕ್ಷೇತ್ರದ ಕಾರ್ಯವನ್ನ ಬಹಳ ವರ್ಷಗಳಿಂದ ನೋಡ್ಕೊಂತ ಬಂದೀನಿ. ಅವ್ರು ಯಾವತ್ತೂ ಕೂಡ ಹೇಳಿಲ್ಲ, ಮಾಡಿ ತೋರಿಸಿದ್ರು. ಅದಕ್ಕೇನೆ ಅವರು ಆದರ್ಶ. ಇಂಚಿಪದ ದಿನಕ್ಕೆಡು ಕ್ಯಾನ್ಸರ್ ಸೀಕ್ ಹೆಚ್ಚೊಂದುಂಡು ಸಾರ್ವಜನಿಕ ಜಾಗದಲ್ಲಿ ಸಿಗರೇಟ್ ಪುಗಾರೆ ಸಂಬಂಧ ವಸ್ತುಲೇನು ಮಾರಣಕ್ಲಿನ ಮಿತ್ ಕಠಿಣ ಕ್ರಮ ಆದ್ಯತನುಂಡು ಅಪರ ಜಿಲ್ಲಾಧಿಕಾರಿ ರಾಜು ಕೆ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಟ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ರಾಷ್ಟ್ರೀಯ ಪುಗರೆ ನಿಯಂತ್ರಣ ಕಾರ್ಯಕ್ರಮದಡಿಟ್ಟು ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ಕುಡ್ಲಡು ನಡೆಸದಿತ್ತಂಡು ಅಪರ ಜಿಲ್ಲಾಧಿಕಾರಿ ರಾಜು ಕೆ ಗುರುಕಾರ್ಮ ವಹಿಸದಿತ್ತೇರು. ರಾಜು ಕೆ ಪಾತಿರ್ದು ಸಾರ್ವಜನಿಕ ಜಾಗಿರಡು ಸಿಗರೇಟ್ ಒಯ್ಪೇರೆ ಬೊಕ್ಕ ಪುಗೆರೆ ಉತ್ಪತ್ತಿಲಿನ ಗಲಸೇರೆ ಅವಕಾಶ ಕೊರ್ಪುನ ಬೊಕ್ಕ ಸಿಗರೇಟ್ಲಿನ ಚಿಲ್ಲರೆ ಮಾರೋಣ ಅಂಗಡಿ ಹೋಟೆಲಿನ ಮಿತ್ತು ಕಾರ್ಯಾಚರಣೆ ನಡಪಾದು ಅವಿನ ಮುಚ್ಚೇರೆ ಕ್ರಮದ ತೊನ್ನಂಚಾರ ಸೂಚನೆ ಕೊರಿಯರು. ಸಾರ್ವಜನಿಕ ಜಾಗಿರಡು ಸಿಗರೇಟ್ ಗಲಸುನ ಬೊಕ್ಕ ಪಾನ್ ಇಂಚಿತ್ತಿ ಪುಗೆರಲಿನ ಮಾರಿರ ಅವಕಾಶ ಇಜ್ಜಿ. ಸಿಗರೇಟ್ ಇಡೀ ಪ್ಯಾಕ್ ಮಾರೋಡು ಅತ್ತಂದೆ ಸಿಂಗಲ್ ಹತ್ತನ ಚಿಲ್ಲರೆ ಮಾರಿರ ಅವಕಾಶ ಇಜ್ಜಿ. ಈ ಬಗೆಟ್ ಜಿಲ್ಲೆದ ಮಾತಾ ನಗರ ಸ್ಥಳೀಯ ಸಂಸ್ಥೆಲು ಬೊಕ್ಕ ಗ್ರಾಮ ಪಂಚಾಯತಿಲು ಅಪಗಪಗ ಅಂಗಡಿ ಹೋಟೆಲ್ ಪರೀಕ್ಷೆ ಮಲ್ಪಡು. ಓವೇ ನಿಘಂಟದ ಅತ್ತಂದೆ ಮಾರೋಣ ತೋಜಿದ ಬತ್ತನ ಅಂಚಿನ ಅಂಗಡಿಲೇನು ಮುಚ್ಚಿದ ಜಪ್ತಿ ಮಲ್ಪೆರೆ ಅಪರ ಜಿಲ್ಲಾಧಿಕಾರಿ ಕಟ್ಟುನಿಟ್ಟಿದ ಸೂಚನೆ ಕೊಡ್ತಾರೆ. ಈ ಬಗೆಟ್ ನನದ ಸಭೆತ ಉಲಾಯಿ ಅನುಪಾಲನಾ ವರದಿ ಸಂದಾಯರ ಅರ ಆದೇಶ ಕುರಿಯರು. ಎಂಜಿಪದ ದಿನಕ್ಲೆಡು ಕ್ಯಾನ್ಸರ್ ಸೀಕುಲು ಹೆಚ್ಚಾದಿತ್ತದು ಸಿಗರೇಟ್ ಒಯ್ಪುನ ಪುಗರೆ ಉತ್ಪತ್ತಿಲಿನ ಗಲಸುನವೇ ಕಾರಣಾದುಂಡು. ಜನಕ್ಲಿನ ಜೀವನ ಬೊಕ್ಕ ಆರೋಗ್ಯ ದಿಂಜ ಮುಖ್ಯ ಒಂದೇಕ ವಿರೋಧವಾದ ಗೊಬ್ಬುನಕ್ಲಿನ ವಾ ಕಾರಣಗಳ ಸಹಿಸುಜಿಂದು ಅಪರ ಜಿಲ್ಲಾಧಿಕಾರಿ ರಾಜು ಕೆ ಪಂಡಿರು. ಜಿಲ್ಲಾ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ, ಎಸಿಪಿ ವಿಜಯಕ್ರಾಂತಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ, ವೆಲ್ನಾಥ್ ಆಸ್ಪತ್ರೆ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ ಸಭೆಟ್ ಪಾಲ್ಗೊಂಡಿರು. ಭಾರತ ಭಾರಿ ಮಲ್ಲ ಹ್ಯುಂಡೈ ಡೀಲರ್ ಅದುಪುನ ಅದ್ವೈತ್ ಹ್ಯುಂಡೈ ನ್ಯೂ ಹ್ಯುಂಡೈ ವೆನ್ಯೂ ರಡ್ಡನೇ ಆಲ್ಮದ ಕಾರನ್ನು ಕುಡ್ಲಾಡು ಬಿಡುಗಡೆ ಮಾಡ್ತದೆ. ಕಾರ್ ಬಿಡುಗಡೆ ಲೇಸು ಕುಡ್ಲ ಕುಂಟಿಕಾರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಡತ್ತದೆ. ಕರ್ನಾಟಕದೊರ್ಮೆಡು 23 ಶೋರೂಮುಲು 37 ಸರ್ವಿಸ್ ಸೆಂಟರ್ಲು ಬೊಕ 4 ಫ್ರೀ ಫಂಡ್ ಕಾರ್ ಶೋರೂಮಲಿನ ಮಾಮಲ್ಲ ಬಲ ಉಪ್ಪುನ ದೇಶದ ಮಿತ್ತ ಮಟ್ಟದ ಡೀಲರ್ ಆದುಪುನ ಅದ್ವೈತ್ ಹ್ಯುಂಡೈ ಕುಡ್ಲದ ಕುಂಟಿಕಾನಡು ಸಿಗ್ನೇಚರ್ ಔಟ್ಲೆಟ್ ಜನ ಮನಸ್ಸು ಒಯ್ತದೆ. ಈ ಶೋರೂಮದ ಒಟ್ಟಿಗೂ ಬೈಕಂಪಾಡಿ ಬೆಳ್ತಂಗಡಿ ಬೊಕ್ಕ ಸುಳ್ಯಡ್ಲ ಮಾರಾಟ ಬೊಕ್ಕ ಸೇವಾ ಕೇಂದ್ರೊಳಗಿನ ಗೆಲ್ಮೇಡ್ ನಡಪವನುಂಡು. ಇತ್ತ ಹೊಸ ಆಲ್ ನ್ಯೂ ಹ್ಯುಂಡೈ ವೆನ್ಯೂ ಕಾರು ಕುಡ್ಲಗ ಬಿಡುಗಡೆ ಮಲ್ಪುನ ಕಾರ್ಯಕ್ರಮ ಕುಂಟಿಕಾನದ ಅದ್ವೈತ್ ಹ್ಯುಂಡೈ ಶೋರೂಮ್ ನಡತಂಡು. ಸಿನಿಮಾ ನಟಿ ಪ್ರಕಾಶ್ ತೂಮಿನಾಡು ಹೊಸ ಕಾರನ ಲೋಕಾರ್ಪಣೆ ಮಂತದ್ದು ಎಡ್ಡೆಪ್ಪು ಬಯಕೆರು. 2014 ಸುರುತು ಸರ್ತಿ ಬಿಡುಗಡೆ ಆಯ್ನ ಹ್ಯುಂಡೈ ವೆನ್ಯೂ ಇತ್ತೆ ಆಜಿ ವರ್ಷದ ಬೊಕ್ಕ ಹೊಸ ರೂಪಡು ರಡ್ಡನೇ ಆಲ್ಮದ ಆಲ್ ನ್ಯೂ ವೆನ್ಯೂ ಭಾರತದ ಗಿರಾಕಿಲಿಗೂ ಪೊಲಬಾದಿತ್ತದು. ಹೊಸ ತಂತ್ರಜ್ಞಾನ ಭದ್ರತೆ ಬೊಕ್ಕ ಹೊಸ ನಮೂನೆದ ಕಾರ್ ಆದುಂಡು. ಹ್ಯುಂಡೈದ ಹೊಸ ತಲೆಮಾರ್ದ ವೆನ್ಯೂ ದಕ್ಷಿಣ ಕನ್ನಡ ಗಾಡಿ ಮೋಕೆದಕ್ಲಿನ ಹೊಸ ಆಕರ್ಷಣೆ ಆದ ಮೂಡ್ದು ಬೈದಂಡು. ಈ ಬಗೆಟ್ ಸಂಸ್ಥೆದ ಅಧಿಕಾರಿಗಳು ಮಾಹಿತಿ ಕೊರಿಯರು. ಕುಡ್ಲದ ಅದ್ವೈತ್ ಹ್ಯುಂಡೈ ಎಜಿಎಂ ಸುಮನ್ ಕೋಡಿಯಲ್ಬೈ, ಕ್ಲಸ್ಟರ್ ಹೆಡ್ ಶಿವಾನಂದ ಜೋಗಿ, ಅಕೌಂಟ್ ಮ್ಯಾನೇಜರ್ ಸುಧಾಕರ, ಶೋರೂಮ್ ಮ್ಯಾನೇಜರ್ ರಾಜೇಶ್ ಉಳ್ಳಾರ, ಸರ್ವಿಸ್ ಮ್ಯಾನೇಜರ್ ಸುಕೇಶ್ ಬೊಕ್ಕ ಸರ್ವಿಸ್ ಕ್ಲಸ್ಟರ್ ಹೆಡ್ ಶಶಿಕಾಂತ ಶೆಟ್ಟಿ ಲೇಸಡ್ ಪಾಲ್ಗೊಂಡಿರು. ಮಸ್ತ್ ಕಂಫರ್ಟೇಬಲ್ ಉಂಟು ತುಂಬುಡ್ದು ಗಾಡಿ ಮಸ್ತ್ ಶೋಕ್ ಮಲ್ದೇರೆ ಆ್ಯಂಡ್ ಮಸ್ತ್ ಫೀಚರ್ಸ್ ಕೂಡ ಆ್ಯಡ್ ಆನ್ ಮಲ್ದೇರೆ. ಹೆಂಗೆ ಜಾಸ್ತಿ ಕಾರ್ದ ಬಗ್ಗೆ ಅದೆಲ್ಲ ಗೊತ್ತಿಜ್ಜಿ, ಬಟ್ ಕಾರ್ದ ಬಗ್ಗೆ ಒಲವು ಮಾತ್ರ ದುಂಬುಡ್ದು ಜಾಸ್ತಿ ಎಪ್ಪುಂಡು ಕಾರ್ ದೆಪ್ಪೋಡು ಅಂಚ ಅವಾಂಡಿತ್ತೆ ಮೂಜಿನ ಕಾರ್ ನಮ್ಮ ಹೊಸ ಗುಂಡೆಗೆ ಬೈದಾನೆ ಅದೇ ತುಂಡೆ. ಎಸ್
ಸ್ಪೆಷಲಿ ಏನು ಅದ್ವೈತ ಉಂಡೆಗೆ ದಾಯ ಬತ್ತಿನ ಮಂಡ ನಮಕ್ ಮಸ್ತ್ ಉಂಡು ಬಟ್ ಮುಲ್ಪ ಒಂಜಾತಿ ಅನ್ನ ಪಿದೆ ತೆರಿಯೊಂದು ಬೈದಿನಿ ಪಿದೆ ಕೇಂದ್ರ ಬೈದಿನಿ ಮುಲ್ಪ ಸರ್ವೀಸ್ ಆದಪ್ಪು ಅತನ ಬೇತೆ ಬೆನಿಫಿಟ್ಸ್ ವಿಷಯ ಆದಪ್ಪು ಮಸ್ತ್ ಸಪೋರ್ಟಿವ್ ಆದ ಮಾತೆಲ್ಲ ಮಸ್ತ್ ಕ್ಯಾಶುವಲ್ ಅದು ವೆರಿ ಫ್ರೆಂಡ್ಲಿ ಆದುಲ್ಲೇರು ಆ್ಯಂಡ್ ಕಾರ್ ಲಂಚನೆ ನಮಕ್ ಕ್ರೆಟಾ ಅವಡು ಓವೇ ಕಾರ್ ಆದಪ್ಪು ಮಸ್ತ್ ನಮ್ಮ ಬಜೆಟ್ಗಳ ಆ್ಯಂಡ್ ವೆರಿ ಫ್ರೆಂಡ್ಲಿ ಆದ ನಮಗೆ ಉಪ್ಪುನಂಚಿನ ಒಂಜಿ ಕಾರ್ ಐ ಥಿಂಕ್ ಇತ್ತೆ ನಮ್ಮ ಇಂಡಿಯಾಡೆ ನಂಬರ್ 1 SUV ಇಂದು ಪಣೋಲಿ ನಮ್ಮ ಹುಂಡೈದ ಮಾತಾ ಕಾರ್. ಸೊ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ನಿಕ್ಲೆಗೆ ಆ್ಯಂಡ್ ಮಾತಾ ಸ್ಟಾಫ್ ನಿಕ್ಲೆಗೆಲ್ಲ ಕಂಗ್ರ್ಯಾಚುಲೇಷನ್. ಸಂಭ್ರಮದ ವೆನ್ಯೂ ಲಾಂಚ್ ಆಗಿದೆ. ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಈ ಬಂದು ನಮ್ಮೊಟ್ಟಿಗೆ ಸಪೋರ್ಟ್ ಮಾಡಿದ ಎಲ್ಲ ಕಸ್ಟಮರ್ಸ್ಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಹೊಸ ಕಾರು ನಿಮಗೆಲ್ಲರಿಗೆ ನೆರವು ತರಲಿ, ನಿಮ್ಮ ಎಂಕ್ವೈರೀಸ್ ಇನ್ನೂ ಹೆಚ್ಚಾಗಲಿ, ಎಲ್ಲ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಇದಕ್ಕೆ ಡೆವಲಪ್ ಆಗಲಿ ಅಂತ ಹೇಳಿ ಎಲ್ಲರಿಗೆ ನಿಮಗೆ ಸಹ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ. ಕೂಡಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಬುಧವಾರ ಕಾರ್ತಿಕ ಪುಣ್ಯಮೆದಾನಿ ಕ್ಷೇತ್ರದ ಗಂಗಾವತರಣ ಕಾರಂಜಿ ಕೆದ್ದುಟು ಗಂಗಾ ಪೂಜೆ ನಡಪಾಯರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಬುಧವಾರ ಕಾರ್ತಿಕ ಪುಣ್ಯಮೆದಾನಿ ಕ್ಷೇತ್ರದ ಗಂಗಾವತರಣ ಕಾರಂಜಿ ಕೆದ್ದುಟು ಗಂಗಾ ಪೂಜೆ ನಡಪಾಯರು. ಪುರೋಹಿತರು ಪೂಜದ ವಿಧಿವಿಧಾನಗಳನ್ನು ನಡಪಾಯರು. ಬೈಯಗ ಶ್ರೀಲಲಿತಾ ಭಜನಾ ಮಂಡಳಿದ ಹಿಡಿದು ಭಜನಾ ಕಾರ್ಯಕ್ರಮ நடத்தண்டு. ಗಂಗಾವತರಣ ಕಾರಂಜಿ ಕೆದುಕು ಪೇರು ಮೈತದು ಪ್ರಸಾದ ಪಾಡದು ಗಂಗಾ ಪೂಜೆ ಮಂತಿರು. ಪೊಂಜೋ ಭಕ್ತರು ತಿಬಿಲೆ ಬೊಳುಪುನು ನೀರಿಗೆ ಬುಡಿಯರು. ಪಾಕ ಜನ ಭಕ್ತರು ಈ ಪುರ್ತುಡಿತ್ತಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಸಮಿತಿ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ, ಒತ್ತು ಗುರುಕಾರ್ದಿ ಊರ್ಮಿಳಾ ರಮೇಶ್, ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ಕ್ಷೇತ್ರ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಒತ್ತು ಗುರುಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಇಂಚ ರಡ್ಡು ಸಮಿತಿಲಿನ ಪದಾಧಿಕಾರಿಗಳು ಈ ಪುರ್ತುಡಿತ್ತಿರು. ತುಂಬೆ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಆರ್ಪಿಎಲ್ದ 10 ಲಕ್ಷ ರೂಪಾಯಿ ಸಿಎಸ್ಆರ್ ನಿಧಿತ ಅನುದಾನ ನಡೆದು ಪದ್ರಾಡು ತಂಡಸ್ ಕಟ್ಟದ ಕುರ್ಪನೆಗೆ ಶಿಲಾನ್ಯಾಸ ನಡಪಾದಿರು. ಬಂಟ್ವಾಳ ತಾಲೂಕದ ತುಂಬೆ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಆರ್ಪಿಎಲ್ದ 10 ಲಕ್ಷ ರೂಪಾಯಿ ಸಿಎಸ್ಆರ್ ನಿಧಿತ ಅನುದಾನ ನಡೆದು ಪದ್ರಾಡು ತಂಡಸ್ ಕಟ್ಟದ ಕುರ್ಪನೆಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡಪಾಯರು. ಶಾಲೆ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಸಂದೀಪ್ ಕುಲಾಲ್ ಶಿಲಾನ್ಯಾಸ ನಡಪಾದ ಕೊರಿಯರು. ತುಂಬೆ ಗ್ರಾಮ ಪಂಚಾಯತ್ ಗುರುಕಾರ್ದಿ ಜಯಂತಿ, ಒತ್ತು ಗುರುಕಾರ್ಯರು ಗಣೇಶ್ ಸಾಲಿಯನ್, ಬಿಜೆಪಿ ಕುಡ್ಲ ಮಂಡಲದ ಗುರುಕಾರ್ಯರು ಜಗದೀಶ್ ಆಳ್ವ ಕೊಯತ್ತ ಬೈಲು ಕಾರ್ಯಕ್ರಮಟ್ಟು ಬಿನ್ನೆರಾದಿತ್ತೀರು. ಸಂಸ್ಥೆಡು ರಾಜಕೀಯ ಇದ್ದಂಡ ಬೇಲೆ ಒಂಜಿ ಮಲ್ಲ ಉಲ್ಲು
ಅರೆ ಬಂಡೆ ಬೆಂಕೊಂಜಿ ಶಿಲಾನ್ಯಾಸ ಮಾಡ್ಕೊಂಡು ಬಲ್ಲ ಭಾಗ್ಯ ತೆಗೆದಿನಿ ದೇವರು ಮಂಡಲಡೆ ಸುಮಾರು ಒಂಜಿ 10-15 ಶಾಲೆದ ಈ CSR ಫಂಡದ ಒಂದು ಬತ್ತಿತ್ತು ಈಕೆ ನಮ್ಮ ಅಧ್ಯಕ್ಷರ ದುಪ್ಪು ಅತ್ಯಂತ ನಮ್ಮ ವಾಗಿ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಯಾವುದೇ ಇದಕ್ಕೆ ನಾನು ಮಾತಾಡಿದ್ದೀನಿ ಆಗ ಏನಂದರೆ ಯಾವುದೇ ಶಾಲೆ ಅಂದ ತಕ್ಷಣ ಅದು ಪ್ರೋಟೋಕಾಲ್ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ. ಆ ದೃಷ್ಟಿಯಲ್ಲಿ ನಾನು ಮತ್ತು ಕಟ್ಟಡದ ಗುತ್ತಿಗೆದಾರರು ಮಾತಾಡಿದ್ದೇವೆ. ಯಾಕಂದರೆ ಶಾಲೆ ಬಂದ ತಕ್ಷಣ ಸರ್ಕಾರಿ ಶಾಲೆ ಬಂದಾಗ ಅದರಲ್ಲಿ ಪ್ರೋಟೋಕಾಲ್ ಇದ್ದ ಕಾರಣ ಅಲ್ಲಿ ಒಂದು ಯಾವುದೇ ಒಂದು ರೀತಿ ಒಟ್ಟಾರೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಮ ಹಿರಿಯರು ಗೌರವಾನ್ವಿತ ಒಳ್ಳೆಯ ವಿಚಾರ ತಿಳಿದವರು ಜಗದೀಶ್ ಆಳ್ವರು ನಾನು ಮಾತಾಡಿದೆ, ತುಂಬ ಸಂತೋಷ ಆಗಿದೆ. ಗೌರವಾನ್ವಿತ ಸಂಸದರು ಬ್ರಿಜೇಶ್ ಚೌಟರು ನಮ್ಮ ಶಾಲೆಗೆ ಅವರ ಶಿಫಾರಸಿನ ಮುಖಾಂತರ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತಿಗೆ. ಅದೇ ರೀತಿ ನಮ್ಮ ಟೀಚರ್ ಅವರ ಒಂದು ವಿಶೇಷ ಗುಣ ಉಂಟು, ಅವರು ಕೆಲಸ ಭಾರಿ ಮಾಡ್ತಾರೆ. ಯಾಕಂದರೆ ಅವರನ್ನು ಸ್ಪೆಷಲಿಸ್ಟ್ ಅಂತ ಹೇಳೋದು ನಾವು. ಅಂದರೆ ಹತ್ತಿರದ ಪುದುಮಾಪ್ಲೆ ಶಾಲೆಯಲ್ಲಿ ಮಕ್ಕಳೇ ಇಲ್ಲದಾಗ ಇವರನ್ನು ತಂದು ಅಲ್ಲಿ ಶಾಲೆಗೆ ಟೀಚರ್ ಮಾಡಿ HM ಮಾಡಿದ ಮೇಲೆ ಅಲ್ಲಿ ಅದು ತುಂಬಿ ತುಳುಕುತ್ತಿತ್ತು ಮಕ್ಕಳನ್ನು. ಅದೇ ರೀತಿ ನಮ್ಮ ಶಾಲೆ ಮುಚ್ಚುವ ಪರಿಸ್ಥಿತಿ ಇತ್ತು. ನಮ್ಮಲ್ಲಿ ಮಾದರಿ ಹೋಗಿದೆ, ನಮ್ಮಲ್ಲೂ 600 ಮಕ್ಕಳಿತ್ತು, ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿದೆ. ಹಾಗೆ ಮಾದರಿ ಹೋದ ಕಾರಣ ಇನ್ನೊಂದು ಸಲ ಮಾದರಿ ಬರಬೇಕಂತ ಹೇಳಿಕೊಂಡು ನಾವು ನಮ್ಮ ಶಾಸಕರ ಹತ್ರ ಒತ್ತಾಯ ಮಾಡಿಕೊಂಡು, ನಮ್ಮ ಸಭಾಪತಿ UT ಖಾದರ್ ಅವರ ಹತ್ರ ಒತ್ತಾಯ ಮಾಡಿಸಿಕೊಂಡು ಅವರನ್ನು ಸ್ಪೆಷಲಿಸ್ಟ್, ಎಲ್ಲಿಯಾದರೂ ದುಂಬಿ ಗಲಭೆ ಎಲ್ಲ ಆಗುವಾಗ ಒಬ್ಬ ಸ್ಪೆಷಲಿಸ್ಟ್ ಇವರು SP ಅವರು ಬರ್ತಾರೆ. ಅದೇ ರೀತಿ ನಮ್ಮ ಶಾಲೆಗೆ ಸ್ಪೆಷಲಿಸ್ಟ್ SP ಆಗಿ ಬಂದವರು, ಮುಖ್ಯೋಪಾಧ್ಯಾಯರಾಗಿ ಬಂದವರು ಶಕುಂತಲಾ ಟೀಚರ್. ನಾನು ಆಳ್ವರ ಹತ್ರ ಹೇಳಿದ್ದೇನೆ ಅವರು ಸ್ಪೆಷಲಿಸ್ಟ್ ಅಂತ. ಹಾಗಾಗಿ ಈ ಶಾಲೆ ಒಂದು ಒಳ್ಳೆಯ ಒಂದು ಭವಿಷ್ಯತ್ತು, ಉಜ್ವಲ ಭವಿಷ್ಯತ್ತನ್ನು ಪಡೆಯುವ ಒಂದು ಇದರಲ್ಲಿ ಇದೆ. ಸಂತೋಷ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಮುಡಿಪು ಕುರ್ನಾಡ್ ಗ್ರಾಮದ ಅಭಿಮಾರ್ಡ್ ಸಯ್ಯಾಯಿನ ಇಲ್ಲಿ ಜಂದೆ ಬೂರ್ನ ಸ್ಥಿತಿಟಿತ್ತಿನ ಜೋಂಪುಡಿಡು ವಾಸ ಮಲ್ತನಿತ್ತಿನ ರುಕ್ಮಯ ಮೂಲ್ಯ ಬೊಕ್ಕ ವಿಜಯ ಕಣ್ಣನೆ ಬುಡಿದಿಗ್ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಮೋ ಕುಟೀರ ಕಟ್ಟಾಯರೆ ಭೂಮಿ ಪೂಜೆ ನಡಪಾದಿರು. ಮುಡಿಪು ಕುರ್ನಾಡ್ ಗ್ರಾಮದ ಅಬೆಮಾರ್ಡ್ ಸರಿಯಾಯಿನ ಇಲ್ಲಿ ಜಂದೆ ಬೂರ್ನ ಸ್ಥಿತಿಟಿತ್ತಿನ ಜೋಂಪುಡಿಡು ವಾಸ ಮಲ್ತೊಂದುಪುನ ಭಾರಿ ಹಿರಿಯರು ರುಕ್ಮಯ ಮೂಲ್ಯ ಬೊಕ್ಕ ವಿಜಯ ಕಣ್ಣನಿ ಬುಡಿದಿಗ್ ಬಿಜೆಪಿ ನಾಯಕಿ ಮೈಸೂರು ಎಲೆಕ್ಟ್ರಿಕಲ್ ಸಂಸ್ಥೆದ ದುಂಬುದ ಗುರ್ಕಾರಿರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಮೋ ಕುಟೀರ ಆಜನೆ ಇಲ್ಲಿ ಕಟ್ಟಾರೆ ಭೂಮಿ ಪೂಜೆ ನಡಪಾದಿರು. ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಈ ಪೊರ್ತುಡು ಪಾತಿರ್ದು ಅಬೆಮಾರ್ದ 8 ಹೆಚ್ಚ ವರ್ಷ ಪ್ರಾಯದ ಕಂಡನಿ ಬುಡಿದಿಗ್ ಜೋಕ್ಲಿ ಇಜ್ಜಂದೆ ಕೊರಗೊಂದು ವಾಸಮಲ್ಪೆರೆ ಸರಿಯಾಯಿನ ಇಲ್ಲಿಲ ಇಜ್ಜಂದೆ ಬದುಕಿಡು ಭಾರಿ ಬೇಜಾರು ಇಲ್ಲಿರು. ಇತ್ತಾಕಲಿನ ಹೊಸ ಇಲ್ಲಗ ಶಿಲಾನ್ಯಾಸ ನಡಪಾದಿಡು. ಇರುವೇರ್ನಲ ಮೂನೆಡು ತೆಲಿಕೆ ಮೂಡುದಲು ನಮೋ ಪುತರಡು ಕಟ್ಟದ ಕೊರುಪುನ ಆಜನೆ ಇಲ್ಲುಂದು ಆದಿತ್ತದು ಮೂಜಿ ತಿಂಗೊಲ್ದುಲಾಯಿ ಇಲ್ಲಿ ಒಕ್ಕೆಲಾಪುಣೊಂದು ಪಂಡೇರು. ದುಂಬುದ ಒಂಬುಡ್ಸ್ಮನ್ ಶಿಂಗ್ ಶೆಟ್ಟಿ, RSS ಜಿಲ್ಲಾ ಕಾರ್ಯವಾಹ ನಾಗೇಶ್ ಕುಂಪಲ ಈ ಪೊರ್ತುಡಿತ್ತೇರು. ಇಲ್ಲಿ ಕಟ್ಟದು ಕೊರಪೆ ಪನ್ಪನ ಸುಲಭ ಕೊರೋನಾ ಪಾತೆರನ್ನು ಒರಿಪೋಡುಂದ ಅಕ್ಲೆ ಪೊರ್ಲುದೇ ಇಲ್ಲ ಅವಡು ಪೊರ್ಲುದ ಇದು ಕಾಂಕ್ರೀಟ್ ಪಾಡಿಕ್ಕ ಸ್ಲ್ಯಾಬ್ ಪಾಡಿಕ್ಕ ಜೀವಮಾನೋಡು ಅಕ್ಲೆಗ ಲೀಕ ಒಂದಿನ ಕಾಂಕ್ರೀಟ್ ಸ್ಲ್ಯಾಬ್ ಉಲಾಯಿ ಮಾಮೂಲಿ ಎತ್ತು ಟೈಲ್ಸ್ ಗ್ರಾನೈಟ್ ಪಾಡ್ದಕ್ಲೆ ಇಲ್ಲಿ ಕಟ್ಟದು ಕೊರಪುನು ಇಲ್ಲದ ಉಲಯ ಪ್ರಾಯದಕ್ಲೆ ಇಲ್ಲದ ಉಲಯ ಟಾಯ್ಲೆಟ್ದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಟಾಯ್ಲೆಟ್ ಬಾತ್ರೂಮ್ ಮಾತ್ರ ಬೊಕ್ಕ ಎಂಗ್ಲ ಸಂಘದ ಹಿರಿಯರು ಬೈದೇರಿ ನಿಖಿಲ್ ಬೈದಾರೆ ಈ ಗ್ರಾಮದ ಮೂಲ ನಿರಾಕರಿತಕ್ಲು ಬೈದೇರಿ ಎಂಗ್ಲನ್ನ ಭಟ್ರು ಬೈದೇರಿ ಪಂಚಾಯತ್ದಾರ ಮಾತೆ ಅಕ್ಕಲು ಮೆಕ್ಕಲತ್ತು ಮಾತಾರಲ್ಲ ದೂರದ ಅಕ್ಕನಕ್ಲು ಬೈದೇರಿ ಈತು ಪ್ರೀತಿರಿ ಬೈದೇರಿ ಒಣ್ಣಂದಂಡ ಒಂದು ಒಂಜಿ ಎಡ್ಡ ಸಂಗತಿ ಅಕ್ಲಿನ ಆಶೀರ್ವಾದ ನೆದ್ದು ಮಲ್ಲ ಖುಷಿ ದಾಲಜ್ಜಿ ನಿಜವಾದ ನಂಗೆ ಅತ್ಯಂತ ಖುಷಿ ಆಪುಂಡು ನಿಖಿಲ್ಲ ಬತ್ತಾರೆ ಈತು ಜನ ಪೇರು ಆ ಬೆಳತ ಕುಟ್ಟಿಗೆ ಪೇರು ಮೈತಾರೆ ಪ್ರಸಾದ ಸ್ವೀಕಾರ ಮಾಡ್ತಾರೆ ನೆಡ್ದು ಮಲ್ಲ ಭಾಗ್ಯ ನೆಡ್ದು ಮಲ್ಲ ಪುಣ್ಯ ನಂಕದಾದ ನಮ್ಮ ಖುಷಿ ನಿಜವಾದ ಖುಷಿ ಬೈದನಕ್ಲೆ ಮೋನದ ಖುಷಿ ತೋನಕ್ಲೆ ನಂಗೆ ಖುಷಿ ಆಪುಂಡು ಯಾನ ಐಕೆ ಬನ್ನಿ ತಾರಾಯಿ ಮುಟ್ಲಿ ನಿಕ್ಲಿ ಇಲ್ಲಿ ಕಟ್ಟದ ಕೊರೋನಾಥ ಮಲ್ಲ ಪುಣ್ಯ ನಿಕ್ಲೆಗೊಂಡು ಅಂಚನೆ ಆ ಪುಣ್ಯ ಮಾತಾರೆಗ್ಲೆ ಬರಡು. ತುಂಬ ಸಂತೋಷ ಆಗಿದೆ. ಸಂತೋಷಣ್ಣನವರು ಒಂದು ಅಸಹಾಯಕರಾದ ಕುಟುಂಬಕ್ಕೆ ಒಂದು ಭರವಸೆ ಬೆಳಕಾಗಿದ್ದಾರೆ, ಭರವಸೆ ಬೆಳಕಾಗಿ ಮೂಡಿ ಬಂದಿದ್ದಾರೆ, ಒಂದು ಆಶಾ ಕಿರಣವಾಗಿದ್ದಾರೆ. ಈ ಸಂತೋಷಣ್ಣನವರು ಈ ಧರ್ಮ ಕಾರ್ಯ ಮಾಡಲಿಕ್ಕೆ ಧಮ್ಮಂತಕ್ಕನವರು ಪೂರ್ಣ ಮನಸ್ಸಿಂದ ಬೆಂಬಲ ಕೊಟ್ಟಿದ್ದಾರೆ. ಅವರ ಕುಲಾಲ ಸಂಘದ ವತಿಯಿಂದ ಕೂಡ ಇನ್ನೊಂದು ಮನೆ ಆಗಲಿಕ್ಕಿದೆ. ಈ ಮನೆಗಳು ಒಂದೇ ಸಮಯಕ್ಕೆ ಪೂರ್ಣಗೊಂಡು ಒಂದೇ ದಿನದಂದು ಗೃಹ ಪ್ರವೇಶ ಕೂಡ ತುಂಬ ಒಳ್ಳೆಯದಿದೆ. ಇದು ಬಹಳ ಸಂತೋಷ. ಈ ಒಂದು ಗೃಹ ನಿರ್ಮಾಣದ ಮೂಲಕ ಒಂದು ಸಮಾಜದಲ್ಲಿ ಸೌಹಾರ್ದತೆಯ ಸಂದೇಶವನ್ನು ಸಾರಿರುವುದು ತುಂಬ ಸಂತೋಷ. ಬಂಟ್ವಾಳ ಪುರಸಭೆ ಆಡಳಿತದ 2ನೇ ಅವಧಿಯ ಅಖೇರಿದ ಸಾಮಾನ್ಯ ಸಭೆ
ಪುರಸಭೆತ ಗುರ್ಕಾರಿರು ವಾಸು ಪೂಜಾರಿ ಗುರ್ಕಾರ್ ಮೇಡಿ ನಡತಂಡು ಭಾರಿ ಚರ್ಚೆ ಎದುರು ಪಕ್ಷದಕ್ಕಿನ ಏವ್ರ ಬೊಕ್ಕ ಪ್ರತಿಭಟನೆಲ ಸಭೆಟಿ ನಡತಂಡು. ಬಂಟ್ವಾಳ ಪುರಸಭೆ ಆಡಳಿತದ 2ನೇ ಅವಧಿದ ಅಕೇರಿದ ಸಾಮಾನ್ಯ ಸಭೆ ಗುರ್ಕಾರಿರು ವಾಸು ಪೂಜಾರಿ ಗುರ್ಕಾರ್ ಮೇಡಿ ನಡೆದಿದ್ದು ಗುರ್ಕಾರ್ಯರ್ನ ಕಾರ್ಯವಿಧಾನೊಳಗೆ ಎದುರು ಪಕ್ಷದಕ್ಲು ಭಾರಿ ವಿರೋಧ ಏವ್ರ ತೋಜಾದು ಸದನದ ಎದುರು ಬತ್ತದ ಪ್ರತಿಭಟನೆಲ ನಡಪಾಯರು. ಬಿಸಿ ರೋಡ್ದ ಆಡಳಿತ ಸೌಧದ ಆಫೀಸ್ ಎದುರು ಪುರಸಭೆಗೆ ಸೇರಿನ ಸಂಕೀರ್ಣ ಉಡುಪುನ ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಫೀಸಿಗೂ ನಿಘಂಟು ಮಲ್ತನ ಬಾಡಿಗೆ ಕಟ್ಟಂದೆ ಉಪನವು ವಾಣಿಜ್ಯ ಸಂಕೀರ್ಣದ ಗಲೇಜಿ ನೀರು ಸರಿಯಾದ ಪರಿಪಂದೆ ಔಲೆ ಏರ್ಕುದುಪುನವು ನಿರ್ಮಲದ ಕೊರತೆ ಇಂಚಿತಿ ಸಮಸ್ಯೆನ ಬಗೆಟ್ ತಾನು ಪುರಸಭೆತ ಗುರ್ಕಾರನ ಗುಮನ ಕನತಂಡಲ ಒಂದಕ್ಕೆ ಗುರ್ಕಾರಿರುವ ರೀತಿಡ್ಲ ಗುಮನ ಕೊರಂದೆ ಮರ್ಯಾದೆ ಕೊರ್ತುಜಿರಿದುರ್ದು ಸದಸ್ಯರು ಎ ಗೋವಿಂದ ಪ್ರಭು ಸಭೆ ಶುರು ಆನಗನೆ ಸದನದ ಎದುರು ಬತ್ತದ ಪ್ರತಿಭಟನೆ ನಡಪಾಯರು. ಈ ಪೊರ್ತುಡು ಬಿಜೆಪಿ ಸದಸ್ಯರು ಲಕ್ಕದು ಉಂತುದು ಬಿರಿಸಾಯ ಕೊರಿಯರು. 45 ನಿಮಿಷದಾತು ಪೊರ್ತು ಸದನದ ಎದುರು ಪ್ರತಿಭಟನೆ ನಡಪಾಯಿನ ಗೋವಿಂದ ಪ್ರಭುರೇನು ಆಡಳಿತ ಪಕ್ಷದ ಸಿದ್ದಿಕ್ ಬೋಗೊಡಿ ಮಹಮ್ಮದ್ ಶರೀಫ್ ಬೊಕ ರಾಮಕೃಷ್ಣ ಆಳ್ವ ಸಮಾಧಾನ ಮಲ್ಪೆರೆ ಪ್ರಯತ್ನ ಮಲ್ತೇರು. ಬುಡಂದೆ 10 ನಿಮಿಷ ಪ್ರಯತ್ನ ಮಲ್ತ ನಡೆದ ಬೊಕ್ಕ ಪ್ರಯತ್ನೋಡು ಗೆಂದೀರು. ಹೊರ ಆರಿನ ಪ್ರತಿಭಟನೆಗೆ ಆಡಳಿತ ಪಕ್ಷದಕ್ಕೆಲ್ಲ ಬಿರಿಸಾಯ ಕೊರ್ನ ಸಂಗತಿ ನಡೆತದಂಡೆ. ಕಂಚಿನಡ್ಕ ಪದವುಡುಪ್ನ ತ್ಯಾಜ್ಯ ಸಂಸ್ಕರಣ ಘಟಕಗಳು ತ್ಯಾಜ್ಯ ನಿರ್ವಹಣೆ ಸರಿಯಾದ ಆಯ್ಜಿಂಡಲ ಪ್ಲಾಸ್ಟಿಕ್ ಬೇತೆ ಮಲ್ಪೆರೆ 15 ತಿಂಗಳಿಗೂ 15 ಲಕ್ಷ ರೂಪಾಯಿ ಕೊರೊಂದುಪನ ಬಗೆಟ್ ಸದಸ್ಯರು ಗೋವಿಂದ ಪ್ರಭು ಬೊಕ್ಕ ಮಹಮ್ಮದ್ ಶರೀಫ್ ಪ್ರಶ್ನೆ ಪಾಡಿಯರು. ಒಂದಕ್ಕೆ ಅಧಿಕಾರಿಗಳು ಸರಿಯಾದ ಉತ್ತರ ಕೊರ್ಜಾಂಡು ಸಾದಿ ಬರಿ ಬೇರೆ ಲಕ್ಕವನ ನಿರ್ಣಯ ಬುಧಾರ ಬಯ್ಯದ ಉಲಾಯಿ ಕಾರ್ಯಮಲ್ಪನಂಚ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇರು. ಆಕೇರಿದ ಸಭೆ ಆಯ್ನಡೆದವರ ಅಧಿಕಾರಿಗಳಿಗೆ ಎದುರಾದ ಸದಸ್ಯರು ಪಾಕ ವಿಚಾರೊಳೆಡು ಬೆಚ್ಚಾದಿತ್ತೇರು. ಆಕೇರಿದ ಭಾಷಣ ಮಲ್ತನ ಪುರಸಭಾ ಗುರ್ಕಾರ್ಯರು ವಾಸು ಪೂಜಾರಿ ಕಮ್ಮಿ ಅವಧಿಡು ಗುರ್ಕಾರ್ಯ ಆದಿತ್ತು ಈ ಪೊರ್ತುಡು ತಾನು ಕೆಲಸ ಮಲ್ಪೆರೆ ಸಹಕಾರ ಕೊರ್ನ ಮಾತೆರೆಗಳ ಸೊಲ್ಮೆ ಸಂದಾಯರು. ಕೂಡದ ಆಫೀಸಿಗೆ ನಾನು ನೋಡು ಕೋವಿಡ್ ಟೈಮಲ್ಲಿ ಬಂದಾಗ ಸ್ವಲ್ಪ ಬಾಡಿಗೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇವರಿಗೆಂತ ಸರ್ಕಾರವೇ ಬೇರೆ ಎಂದು ಹೊರಮಿಲ್ವ ಸರ್ಕಾರದ ಒಂದು ಸಂಸ್ಥೆ ಬೇರೆ ಎಂದು ಹೊರಮಿಲ್ವ ಸಾರ್ವಜನಿಕರ ವ್ಯವಸ್ಥೆ ಇವತ್ತು 60-80 ಮೀಟಿಂಗ್ ಉಂಟು 60-80 ಅಗ್ರಿಮೆಂಟ್ ಉಂಟು ಇದರಲ್ಲಿ ಬೇರೆ ಕಾನೂನು ಉಂಟು ಕಾನೂನಲ್ಲಿ ಬಂದೆ ಎಬ್ಬಿಸಿಕದ ಅವರು ನಾನು ಇರುವಾಗ ಅವರೆಂತ ಮಾತಾಡಿದ್ರು ಹೇಳಿದ್ಬೇಕಾ ನಾನು ಅವರು ಯೂಸ್ ಮಾಡ್ತಾರೆ ಅವರು ಸಾರ್ವಜನಿಕ ತೊಂದರೆ ಚರಂಡಿಗೆ ಕೊಡ್ತಾರೆ. ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಆಡಳಿತಡು ಪುನಃ ಪುತ್ತೂರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಡು ಬುಧವಾರ ದಿಂಡು ಉಚ್ಚೆಯ ಕಾರ್ತಿಕ ದೀಪೋತ್ಸವ ನಡೆತಂಡು. ಇಲ್ಲಡು 3 ದಿನದ ದೀಪಾವಳಿ ತುಡರ್ ಪರ್ಬ ಕರಿತನಂಚನೆ ದೇವಸ್ಥಾನಡು ಪರ್ಬ ಕರಿಪುರು ಅಂಚನೆ ದೇವರಿಗೆ ಬೊಲ್ಪುದ ಉಚ್ಚೆಯ ದಿಂಡು ದೀಪೋತ್ಸವ ಅದು ಭಾರೀ ಸಂಭ್ರಮಡು ನಡಪುಂಡು. ಸೌರಮಾನದ ಬೊಂತೆಲ್ ತಿಂಗಳು ಚಾಂದ್ರಮಾನದ ಕಾರ್ತಿಕ ತಿಂಗಳು ನಾಡ್ದ ಮಾತಾ ದೇವಸ್ಥಾನದೆಡು ದೀಪೋತ್ಸವ ನಡೆತಂದುಂಡು. ಪುತ್ತೂರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಆಡಳಿತೊಡಿತ್ತಿದ್ದು ಬುಧವಾರ ಕಾರ್ತಿಕ ದೀಪೋತ್ಸವನು ಭಾರಿ ಗೌಜಿಡು ಕರಿತೇರು. ದೇವರಿಗೆ ಮಾಪೂಜಾದು ಪುರ್ಪುಲಿಡು ಭಾರಿ ಪುರ್ಲುದ ಸಿಂಗಾರ ಆಯ್ನ ಲಾಲ್ಕಿಡು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವೇರ್ನ ಉಚ್ಚಯ ಮೂರ್ತಿನ ಕುಲ್ಲಾದು ಭಕ್ತಿರು ಲಾಲ್ಕಿಗೆ ಪುಗೇಲ್ ಕೊರ್ದು ಬಲಿ ಉಚ್ಚಯಾದು ಪೇಂಟೆ ಸವಾರಿ ನಡತಂಡೆ ಬೆಡಿಮರ್ದು ಪ್ರದರ್ಶನ ಆಟಣ ಮಲ್ತಿತ್ತಿರು. ಯುವಕ ಮಂಡಲದಕ್ಲು ಈ ಪೊರ್ತುಡು ನಮ್ಮ ಕುಳ್ಳದೊಟ್ಟುಗು ಪಾತಿರ್ದು 25-30 ವರ್ಷಲಿಡ್ದು ಯುವಕ ಮಂಡಲದ ದೇವೇರ್ನ ಸೇವೆ ಮಲ್ತದುಂಡು. ಕರಿನ 10 ವರ್ಷಲಿಡ್ದು ದುಡ್ಡು ಒಟ್ಟು ಮಲ್ತದು ಭಾರಿ ಗಡ್ದು ಕಾರ್ತಿಕ ದೀಪೋತ್ಸವ ಆಚರಣೆ ಮಲ್ತೊಂದುಲ್ಲ ಅಂದು ಪಂಡಿರು. ದೇವರಿಗೆ ಭಕ್ತರು ನರೇಂದ್ರ ಪೈ ಕುಟುಂಬದೊಟ್ಟು ಸೇರ್ದು ಪೊಸ ಲಾಲ್ಕಿ ಒದಗಾದಿತ್ತಿದು ಆರ್ ಪಾತಿರ್ದು ಅಪ್ಪೆಮ್ಮೆ ದೇವೇರ್ನ ಮಿತ್ತು ಭಾರಿ ಭಕ್ತಿ ನಿಷ್ಠೆ ದೀವಣ್ಣಕ್ಲು ಈ ಲಾಲ್ಕಿನ ಸಮರ್ಪಣೆ ಮಲ್ಪೆರೆ ದೇವೇರೇ ಎಂಕ್ಲಿಗೆ ಪ್ರೇರಣೆ ಕೊಡ್ತೀರು. ಎಂಕ್ಲು ಕೊರ್ತುನತ್ತು ದೇವೇರೇದೆ ತೊಂದುನ ಮುಲ್ಪದ ಮಾತಾ ಭಕ್ತಿರು ಭಕ್ತಿ ಶ್ರದ್ಧೆಡಿ ಒಂದೆತೆ ಕೆಲಸ ಮಲ್ತದಿರಂದು ಪಂಡಿರು. ಕ್ಷೇತ್ರದ ಪೊಂಜುವು ಭಕ್ತಿರು ಪಾತಿರ್ದು ಕಾರ್ತಿಕ ದೀಪೋತ್ಸವ ಸಮಾಜಗೂ ಪೆರ್ಮೆದ ಉಚ್ಚ ಒಂದೆತೆ ಸಂಭ್ರಮ 11 ದಿನ ಒಪ್ಪುಣು ಒಂದು ಪಂಡಿರು. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವೇರ್ನ ಕಾರ್ತಿಕ ದಿಂಡಿ ಉಚ್ಚೆಯಡು ದೇವೇರ್ನ ಲಾಲ್ಕಿ ಮೆರವಣಿಗೆ ಸುಮಾರು 10 ಕಿಲೋಮೀಟರ್ ದಾತ ದೂರ ನಡಪುನವು ವಿಶೇಷ ಆದುಂಡು.
ಪಾವಂಜಿ ಮೇಳದ ಕಲಾವಿದರು ಮ್ಯಾನೇಜರ್ ಯಕ್ಷರಾಮ ಬಿರ್ದು ಪಡೆಯಿನ ಮಾಧವ ಬಂಗೇರ ಕೊಳತ ಮಜಲ್ ಮೇರೆಗೆ ಕದ್ರ ದೇವಸ್ಥಾನಗಳು ನಡತ್ನ ಕದ್ರಿ ಯಕ್ಷ ಬಳಗದ ಪಾವಂಜಿ ಮೇಳದ ರಂಗಸ್ಥಳೊಟ್ಟು ಕದ್ರ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿ ಸ್ಮೃತಿ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರೆ. ಪಾವಂಜಿ ಮೇಳದ ಕಲಾವಿದರು ಮ್ಯಾನೇಜರ್ ಯಕ್ಷರಾಮ ಬಿರ್ದು ಪಡೆಯಿನ ಮಾಧವ ಬಂಗೇರ ಕೊಳತ ಮಜಲದಾರಿಗೆ ಕದ್ರ ದೇವಸ್ಥಾನಡು ನಡತ್ನ ಕದ್ರಿ ಯಕ್ಷ ಬಳಗದ ಪಾವಂಜಿ ಮೇಳದ ರಂಗಸ್ಥಳೊಟ್ಟು ಕದ್ರ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿ ಸ್ಮೃತಿ ಪ್ರಶಸ್ತಿ ಕೊರ್ಪನ ಲೇಸ್ ನಡತ್ತದೆ. ಹಿರಿಯ ವೈದ್ಯರು ಡಾಕ್ಟರ್ ಜಯಶಂಕರ ಮಾರ್ಲ, ಉದ್ಯಮಿ ಜಿತೇಂದ್ರ ಕೊಟ್ಟಾರಿ, ದಿವಾಕರ ಶೆಟ್ಟಿ, ಯಕ್ಷಗಾನ ಅಕಾಡೆಮಿ ಸದಸ್ಯರು ವಿಜಯಕುಮಾರ್ ಮೊಯ್ಲೊಟ್ಟು, ಬೊಕ್ಕ ಸಂಜಯ್ ಕುಮಾರ್ ಗೋಣಿಬೀಡು ಮಲ್ಲಬಿನ್ನೆರಾದಿತ್ತರು. ಕದ್ರಿ ಯಕ್ಷ ಬಳಗದ ಗುರ್ಕಾರಿರು ಪ್ರದೀಪ್ ಕುಮಾರ್ ಕಲ್ಕೂರ ಕದ್ರ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿಯರ್ನ ನಿಂಪುದ ಭಾಷಣ ಮಲ್ತೇರು. ಕದ್ರಿ ರವಿ ಅಡಿಗ ಪಾತಿರ್ದಿ ಎಡ್ಡೆಪು ಬೈಕೇರು. ಮಾಧವ ಬಂಗೇರ ಕೊಳತ ಮಜಲದಾರಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಗುರ್ಕಾರಿರು ಬೊಕ್ಕ ಬಿನ್ನೆರೀತದು ಕದ್ರ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿ ಸ್ಮೃತಿ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಸತೀಶ್ ಶೆಟ್ಟಿ ಪಟ್ಲ ಪ್ರಶಸ್ತಿ ಪಡೆಯಿನ ಮಾಧವ ಬಂಗೇರಿಗೆ ಎಡ್ಡೆಪ್ಪು ಬಯಕದ ಪಾತಿರ್ದು ಕದ್ರ ನವನಿತ ಶೆಟ್ಟಿ ಬರೆತ್ನ ಛಾಯಾನಂದನ ಪ್ರಸಂಗದ ಬಗೆಟ್ ಮೆಚ್ಚುಗೆ ತಿರುಪಾಯರು. ಯಕ್ಷಗಾನ ಕಲಾವಿದರು ಸಾಹಿತಿ ಕದ್ರ ನವನಿತ ಶೆಟ್ಟಿ, ನಮ್ಮ ಕೂಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ಕದ್ರಿ ಯಕ್ಷ ಬಳಗದ ಪ್ರದೀಪ್ ಆಳ್ವ ಕದ್ರ, ತಾರನಾಥ ಶೆಟ್ಟಿ ಬೋಳಾರ, ಶಿವಪ್ರಸಾದ್ ಎನ್ ಪ್ರಭು, ಗೋಕುಲ್ ಕದ್ರಿ, ಕೃಷ್ಣ ಶೆಟ್ಟಿ ತಾರೆಮಾರ್, ಜಯಶೀಲ ಅಡ್ಯಂತಾಯ, ಹರೀಶ್ ಕುಮಾರ್ ಚಿತ್ರಾಪುರ, ಏಲೂರು ರಾಮಚಂದ್ರ ಭಟ್, ಮಹೇಶ್ ಪಾಟೀಲ್ ಈ ಪುರ್ತುಡಿತ್ತೇರು. ಮೂಜಿ ವರ್ಷಲಿನ ಕಠಿಣ ಪ್ರಯತ್ನೊಡ್ದು ಕಲ್ತಂಡ ಎಡ್ಡು ನರ್ಸಲಾದು ಸಮಾಜಕ್ಕೂ ಅರ್ಪಣೆ ಆಯ್ರ ಸಾಧ್ಯ ಅಂದು ಡಾಕ್ಟರ್ ಕಣಚೂರು ಮೋನು ಪಂತೇರು. ಕಣಚೂರು ನರ್ಸಿಂಗ್ ಕಾಲೇಜದ ಓರಿಯೆಂಟೇಷನ್ ಕಾರ್ಯಕ್ರಮ ಉದ್ದೀಪನ ಮಲ್ತದ ಅರ್ಪಾತೇರಿಯರು. ಉಳ್ಳಾಲ ತಾಲೂಕದ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧ್ಯಯನಡುಪನ ಕಣಚೂರು ನರ್ಸಿಂಗ್ ಕಾಲೇಜದ 2025-26 ಸಾಲದ BSc ನರ್ಸಿಂಗ್ ಕಲ್ಪನಕ್ಲಿನ ಓರಿಯೆಂಟೇಷನ್ ಡೇ ಕಾರ್ಯಕ್ರಮ ಕಣಚೂರು ಕಾನ್ಫರೆನ್ಸ್ ಡೋಮ್ಸ್ ನಡೆತಂಡು. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಗುರ್ಕಾರೆ ಡಾಕ್ಟರ್ ಹಾಜಿ UK ಮೂನು ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಡಾಕ್ಟರ್ ಹಾಜಿ UK ಮೂನು ಪಾತಿರ್ದು ನರ್ಸಿಂಗ್ ಕೆಲಸ ಭಾರಿ ಮಹತ್ವದ ವೇಲೆ ಆದುಂಡು ಮೂಜಿ ವರ್ಷಲಿನ ಕಠಿಣ ಪ್ರಯತ್ನೋಡು ಕಲ್ತಂಡ ಎಡ್ಡು ನರ್ಸ್ ಆದು ಸಮಾಜಗೂ ಅರ್ಪಣೆ ಆಯ್ರ ಸಾಧ್ಯ ಅಂತ ಪಂಡೀರು. ಕಣಚೂರು ಮೆಡಿಕಲ್ ಸೈನ್ಸ್ದ ನಿರ್ದೇಶಕರು ಅಬ್ದುಲ್ ರಹಿಮಾನ್ ಮಲ್ಲಬಿನ್ನೆರಾದ್ ಕಾರ್ಯಕ್ರಮ ಉದ್ದೇಶಿತದ ಪಾತಿರಿಯರು. ಕಣಚೂರು ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಾಲರು ಪ್ರೊಫೆಸರ್ ಡಾಕ್ಟರ್ ಮೊಲ್ಲಿ ಸಲ್ದಾನಾ, ಡೀನ್ ಸಹನವಾಜ್ ಮಾಣಿಪ್ಪಾಡಿ, ಮುಖ್ಯ ಆಡಳಿತ ವೈದ್ಯಕೀಯ ಅಧಿಕಾರಿ ರೋಹನ್ ಮೊನಿಸ್ ಕಾರ್ಯಕ್ರಮ ಇತ್ತೇರು. The challenge the students were facing, of course, apart from the growth of the institution, like how you have to carry yourself in the institution, it has been told very nicely by the principal, the rules and regulation, the do's and don'ts, and because we see lot of the bad things happening around our society, whether it be the drug menace or getting into bad habits and all those things, which is quite natural for the youngsters in this at this age to get attracted. But the purpose of you being here, the purpose of your parents sending you here is not for these things. You need to have larger purpose or larger goal in life. ഈ കോഴ്സ് പഠിക്കാൻ വേണ്ടിയിട്ട് നിങ്ങളെ ഉപ്പ ഉമ്മ നിങ്ങളെ പരിവാരന്മാർ ഇവിടെ അയച്ചു തന്നിട്ടുള്ളത് നിങ്ങൾ നർസസായിട്ട് തിരിച്ച് ഞങ്ങളെ വീട്ടിലേക്ക് വരണമെന്ന്. അതിന് നിങ്ങൾ തയ്യാറായിട്ട് ഇന്ന് മുതൽ തന്നെ ഒരുങ്ങണം. വേറെ ഒന്നുമില്ല, മോലി സാൽഡാന എല്ലാം നിങ്ങൾക്ക് പറഞ്ഞു തന്നിട്ടുണ്ട്. അതിൻ്റെ മുകളിൽ അതിനെല്ലാം 24 മണിക്കൂറും നിങ്ങളെ നോക്കാനും നിങ്ങളെ അബ്സർവ് ചെയ്യാനും നിങ്ങളെ ആക്ടിവിറ്റീസ് എന്തെല്ലാം നിങ്ങൾ ചെയ്യുന്നുണ്ടോ അതിനെ നോക്കി നിൽക്കാനും. നിങ്ങൾ ഇപ്പോൾ റഹ്മാൻ പറഞ്ഞ മാതിരി 4 മണിക്ക് നിങ്ങൾക്ക് ഔട്ടിന് പോകാൻ പെർമിഷൻ തന്നെങ്കിൽ നിങ്ങൾ എവിടെ പോയി എന്ത് ചെയ്തു എത്ര നേരത്തെ 6 മണിൻ്റെ ഉള്ളിൽ വന്നില്ലെങ്കിൽ അപ്പം തന്നെ നിങ്ങളെ ഉമ്മ ഉപ്പാക്ക് വായിസ് മെസ്സേജ് പോകും അല്ലേ വാർഡന്? അതെ, വാർഡന്മാർ അതിനെ അപ്പം തന്നെ നിങ്ങളെ മകൾ അല്ലെങ്കിൽ മകൻ ഇതാ 4 മണിക്ക് പോയവർ 11 മണി രാത്രിക്കാണ് വന്നത്, 9 മണി രാത്രിക്കാണ് വന്നത് എന്ന് മെസ്സേജ് അപ്പം തന്നെ പോകും. അപ്പം അത് അങ്ങനത്തെ ഒരു പരിപാടി വരാൻ നിങ്ങൾ അവസരം കൊടുക്കരുത്. ಸಾರ್ವಜನಿಕ ಕಾರ್ಯಕ್ರಮಟ್ಟು ಓದಂಡ್ರಿ ಕಾರಣ ಆಪನ ಪಾತ್ರೆ ಪಂಡಿನ ದೂರುಗೂ ಸಂಬಂಧಪಟ್ಟನಂಚ RSS ನಾಯಕರು ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ರು ಬುಧವಾರ ವಿಚಾರಣೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಹಾಜರಾದಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ
RSSದ ಹಿರಿಯ ನಾಯಕರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಸಾರ್ವಜನಿಕ ಕಾರ್ಯಕ್ರಮ ಒಂಜಿಟ್ಟು ಓದಂಡು ಕಾರಣಾಪನ ಪಾತ್ರ ಪಂಡಿತು ಆ ಬಗೆಟ್ ಕೇಸ್ ಬೂರ್ ನೀಡಿದವರ ವಿಚಾರಣೆಗೆ ಬುಧವಾರ ಬಯ್ಯಗ್ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಹಾಜರಾದಿದ್ದರು. ಪುತ್ತೂರು ಗ್ರಾಮಾಂತರ ಸ್ಟೇಷನ್ ತನಿಖಾಧಿಕಾರಿನ ನೋಟಿಸ್ ಹಿಡಿದವರ ಪ್ರಭಾಕರ ಭಟ್ರು ವಿಚಾರಣೆಗೆ ಹಾಜರಾತಿರು. ಅಕ್ಟೋಬರ್ 20ಕ್ಕೆ ಪುತ್ತೂರು ತಾಲೂಕದ ಉಪ್ಪಳಿಗಿಡ ನಡತ್ನ ದಿಂಡು ಉಚ್ಚಯದ ಕಾರ್ಯಕ್ರಮಟು ಪ್ರಭಾಕರ ಭಟ್ರು ಮಲ್ತನ ಭಾಷಣ ಧಾರ್ಮಿಕ ಪಗೆಗೆ ಉಮೇದು ಕುರ್ಪುನ ಪೊಂಜಲಿನ ಮರ್ಯಾದೆಗೆ ಒಡಕ ಕನಪನ ಬೊಕ್ಕ ಸಾರ್ವಜನಿಕ ಶಾಂತಿಗೆ ಅಪಾಯ ಉಂಡು ಮಲ್ಪನಂಚ ಇತ್ತನೆಂದು ದುಡಿದು ಪೊಂಜಲಿನ ಪರವಾಯಿನ ಪೊರುಂಬಾಟದಾರ ಈಶ್ವರಿ ಪದ್ಮುಂಜ ಪುತ್ತೂರು ಗ್ರಾಮಾಂತರ ಸ್ಟೇಷನ್ಗೆ ದೂರು ಕೊಡ್ದಿತ್ತೇರು. ದೂರದ ಮಿತ್ತು ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ರ ಬುಕ್ಕ ಕಾರ್ಯಕ್ರಮ ದೀವಣ್ಣಕ್ಕಿನ ಮಿತ್ತು ಅಕ್ಟೋಬರ್ 25ಕ್ಕೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತು. ಬಲಪಾಡ್ದ ಕ್ರಮದ ತುಣಿಯರ ಬಲ್ಲಿಂದ ಕೋರ್ಟು ಸೂಚನೆ ಕೋರ್ನೆಡ್ದವರ ಅರಣ ಪಾತ್ರ ಮಾತ್ರ ಅದೇ ತಂದುಂಡು. ವಿಶ್ವಕುಮಾರ್ ತುಳು ಸಾಹಿತ್ಯೋತ್ಸವ ನವೆಂಬರ್ 1 ಕೂಡಲದ ಪುರಭವನ ನಡಪಂಡು. ಸಾಹಿತಿ ಸಂಶೋಧಕರ ಬೆನಟ್ ಜಿ ಅಮ್ಮನರಿಗೆ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪಣೊಂದು ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಲೋಕೇಶ್ ಕೋಟ್ಯಾನ್ ಪಂತೇರ್. ಕುಡ್ಲದ ಯುವವಾಹಿನಿ ಕೇಂದ್ರ ಸಮಿತಿದ ಗುರುಕಾರ್ಯರು ಲೋಕೇಶ್ ಕೋಟ್ಯಾನ್ ಕುಡ್ಲಡ ಸುದ್ದಿ ಕೂಟುಡು ಪಾತಿರ್ದು ಕೇಂದ್ರ ಸಮಿತಿದ ನಿಲೆಟ್ ಸಸಿಬಿತ್ಲ ಘಟಕದ ಭಿನ್ನಾದಿಗಿಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಕಾರರು ವಿಶ್ವಕುಮಾರ್ ದತ್ತಿನಿಧಿ ಸಂಚಾಲನ ಸಮಿತಿದ ಜತೆ ಸೇರಿಗೆಡು ವಿಶ್ವಕುಮಾರ್ ತುಳು ಸಾಹಿತ್ಯೋತ್ಸವ ನವೆಂಬರ್ 1 ಕೂಡಲದ ಕುದ್ಮುಳ್ ರಂಗರಾವಪುರ ಭವನಡು ದೀವಂದುಂಡು ಪಂಡಿರು. ವಿಶ್ವಕುಮಾರ್ ತುಳು ಸಾಹಿತ್ಯೋತ್ಸವದ ದುಂಬತ್ತ ಮೂಜಿದಿನ ಶಾಲೆ ಕಾಲೇಜ್ ಕಲ್ಪನಕ್ಲೆಗ್ ಭಾಷಣ ಬುಕ ಪ್ರಬಂಧ ಪಂಥ ಯುವವಾಹಿನಿ ಸದಸ್ಯರಿಗೆ ನಲಿಕೆ ಭಜನೆ ಪಂಥ ದೀತಂಡು. ಬೂಕ್ಲಿನ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ಯುವ ಕವಿಕೂಟ ನಡಪಾವಣಂದು ಆರ್ಪಂಡೇರು. ಕಾಂಡೆ ಒರ್ಬರಿಕ ಕಾರ್ಯಕ್ರಮ ಉದಿಪನಾಪುಡು ಹಿರಿಯ ಭಜನೆದಾರ ಮಾಧವ ಅಂಚನ್ರಿಗ್ ದಾಸಶ್ರೀ ಪ್ರಶಸ್ತಿ ಕೊರ್ಪುಂಡು. ಬಯ್ಯ 4 ಹಿರಿಯ ಸಾಹಿತಿ ಸಂಶೋಧಕರು ಬೆನೆಟ್ ಜಿ ಅಮ್ಮನರಿಗೆ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪುಂಡು. ತೇಜೋಮಯ ಪರಮಾನಂದ ಸಾಲಿಯನ್ ಬುಕ ದಿನೇಶ್ ಮಾಸ್ಟರ್ ಮುಗ್ಲೆಗೆ ವಿಶ್ವಕುಮಾರ್ ಪುರಸ್ಕಾರ ಕೊರ್ದು ಮರ್ಯಾದೆ ಮಲ್ಪುಂಡು ಲೋಕೇಶ್ ಕೋಟ್ಯನ್ ಪಂಡೇರು. ಬಾಬು ಪೂಜಾರಿ ಟಿ ಶಂಕರ್ ಸುವರ್ಣ ರಶ್ಮಿ ಸಿ ಕರ್ಕೇರ ಸರಸ್ವತಿ ಎಸ್ ಕೂಳೂರು ಮುದ್ದು ಮೂಡು ಬೆಳ್ಳೆ ಬೊಕ್ಕ SR ಪ್ರದೀಪ್ ಕೂಟುಡಿತ್ತೀರು. ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು 1987ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಇಂದಿಗೆ 38 ವರ್ಷ ಆಗಿದೆ. ಉದ್ದೇಶ ಸಮಾಜದ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ, ರಾಜಕೀಯ ಪ್ರಜ್ಞೆ, ಆರ್ಥಿಕ ಅಭಿವೃದ್ಧಿಗಾಗಿ ವಿದ್ಯೆ, ಉದ್ಯೋಗ, ಸಂಪರ್ಕ ಎಂಬ 3 ಧ್ಯೇಯಗಳನ್ನು ಇಟ್ಟುಕೊಂಡು ಬಿಲ್ಲವ ಯುವ ಜನಾಂಗದ ಸಂಘಟನೆಗಾಗಿ ಹುಟ್ಟಿಕೊಂಡಂತಹ ಸಂಸ್ಥೆಯೇ ಯುವವಾಹಿನಿ. ಈ ವರ್ಷ ಜಾನಪದ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಮೀಸಲಿರಿಸಲಿದ್ದು ಅದಕ್ಕಾಗಿ ಶ್ರೀ ಬೆನಟ್ ಜಿ ಅಮ್ಮಣ್ಣನವರನ್ನು ಆಯ್ಕೆ ಮಾಡಿದ್ದು ತಾರೀಖು 9/11/25 ಪುರಭವನದ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮವನ್ನು ಕೇಂದ್ರ ಸಮಿತಿ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಕಾರದಲ್ಲಿ ವಿಶ್ವಕುಮಾರ್ ದತ್ತಿ ಸಂಚಾಲನ ಸಮಿತಿ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ನಾವು ಉದ್ದೇಶಿಸಿದ್ದೇವೆ. NRI ಫೋರಂ ಕರ್ನಾಟಕ ಬಹರೇನ್ದ ನಿಲೆಟ್ ನವೆಂಬರ್ 28 ಬಯ್ಯ 5 ಗಂಟೆಗೆ ಬಹರೇನ್ದ ಇಂಡಿಯನ್ ಕ್ಲಬ್ ಓಪನ್ ಮೈದಾನಡು ರಾಜ್ಯೋತ್ಸವ ಸಂಭ್ರಮ 2028 ಕಾರ್ಯಕ್ರಮ ನಡಪೆರೆ ಉಂಡು ಫೋರಂ ಗುರುಕಾರ್ಯರು ರಾಜ್ಕುಮಾರ್ ಸುದ್ದಿಕೂಟುಡು ತೆರಿಪಾದಿರು. NRI ಫೋರಂ ಕರ್ನಾಟಕ ಬಹರೇನ್ದ ಗುರುಕಾರ್ಯರು ರಾಜ್ಕುಮಾರ್ ಸುದ್ದಿಕೂಟುಡು ಪಾತಿರದು. NRI ಫೋರಂದ ನಿಲೆಟ್ ನವೆಂಬರ್ 28 ಬಯ್ಯ 5 ಗಂಟೆಗೆ ಬಹರೇನ್ ಇಂಡಿಯನ್ ಕ್ಲಬ್ ಓಪನ್ ಮೈದಾನಡು ರಾಜ್ಯೋತ್ಸವ ಸಂಭ್ರಮ 2025 ಕಾರ್ಯಕ್ರಮ ನಡಪೆರೆ ಉಂಡು. ಕರಿನ 5 ವರ್ಷದೆಡ್ತಿ ಇಂಕ್ಲು ಕಾರ್ಯಕ್ರಮ ಮಲ್ತೊಂದುಲ್ಲ. ಈ ಸಾಂಸ್ಕೃತಿಕ ಉತ್ಸವ ಕರ್ನಾಟಕದ ಶ್ರೀಮಂತ ಪರಂಪರೆ ಸಂಸ್ಕೃತಿ ಬೊಕ ಕಲೆತ ಭವ್ಯ ಪ್ರದರ್ಶನ ಆದಿತ್ತಿದ್ದು ಸಾಂಪ್ರದಾಯಿಕ ಬೊಕ ಇತ್ಯದ ಮಟ್ಟದ ಕಲಾರೂಪಲಿನ ಬೆರೆಕ್ಕಿಡಿದು ಕನ್ನಡದ ಸಾಂಸ್ಕೃತಿಕ ವೈಭವದ ಪ್ರದರ್ಶನ ಆದುಂಡು ಪಂಡೇರು. ಭಾರತೀಯ ರಾಯಭಾರಿ HE ವಿನೋದ್ K ಜೇಕಬ್ ಗುರುಕಾರ್ಮ ವಹಿಸುವರು. ಕುಡ್ಲದ SDCC ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್, ಕರ್ನಾಟಕ ವಿಧಾನಸಭೆದ ಸ್ಪೀಕರ್ UT ಖಾದರ್, ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಇಂಚ ಬಿನ್ನೇರು ಪಾಲ್ತೊಂದಿರು. 5 ಜನ ಸಾಧಕರು ಬೊಕ ಒಂಜಿ ಸಂಸ್ಥೆಗೆ ಬಹರೇನ್ ಕನ್ನಡ ರಾಜ್ಯೋತ್ಸವ 2027 ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪೊಂದು ರಾಜ್ಕುಮಾರ್ ಪಂಡೇರು. ಸಲಹೆಗಾರರು ಆಸ್ಟಿನ್, ಸದಸ್ಯರು ಸಂಜೀವ ಶೆಟ್ಟಿ ಸುದ್ದಿಕೂಟುಡು ಇತ್ತೇರು. ಕನ್ನಡ ಮತ್ತು ತುಳು ಚಟುವಟಿಕೆಗಳು ಬ್ಯಾರನ್ನಲ್ಲಿ ಆದಷ್ಟು ಬೇರೆ ಎಲ್ಲಿ ಆಗುವುದಿಲ್ಲ ಪ್ರಪಂಚದಲ್ಲಿ. ಯಾಕಂದರೆ ನೀವು ಪ್ರತಿ ಶುಕ್ರವಾರ ಮತ್ತು ಪ್ರತಿ ಗುರುವಾರ, ಅದು ವೀಕೆಂಡ್ ಮತ್ತು ರಜೆ ದಿವಸ, ವಾರದ ರಜೆ ದಿವಸ ಬ್ಯಾರನ್ನಲ್ಲಿ ತುಳು ಅಥವಾ ಕನ್ನಡ ಚಟುವಟಿಕೆ ಇರ್ತಾ ಇದೆ. ಅದೇ ಪ್ರಕಾರ ಪೂಜೆ ಪುರಸ್ಕಾರಗಳು ಇಂಥದ್ದೆಲ್ಲ ಮಂಗಳೂರಲ್ಲಿ ಹಾಗೆ ಕನ್ನಡ ಮತ್ತು ತುಳು ಚಟುವಟಿಕೆಗಳು ಮತ್ತು ಧಾರ್ಮಿಕ ಚಟುವಟಿಕೆಗಳು ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಬ್ಯಾರನ್ನಲ್ಲಿ ಆಗ್ತಾ ಇರ್ತದೆ.
ಬೇರೆ ಗಲ್ಫಲ್ಲಾಗಲಿ ಅಥವಾ ಯಾವುದೇ ಯುರೋಪಿಯನ್ ಅಥವಾ ಅಮೇರಿಕನ್ ದೇಶಗಳಲ್ಲಾಗಲಿ ಇಷ್ಟು ಚಟುವಟಿಕೆಗಳು ಎಲ್ಲಿ ಆಗೋದಿಲ್ಲ, ಕನ್ನಡ ಮತ್ತು ತುಳು ಚಟುವಟಿಕೆಗಳು. ಆದ್ದರಿಂದ ಅದರ ಬಗ್ಗೆ ನಮಗೆ ಹೆಮ್ಮೆ ಆಗ್ತದೆ. ಬಹುಶಃ ದಕ್ಷಿಣ ಕನ್ನಡದ ಯಾವುದೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಉಂಟ ಎಲ್ಲವನ್ನು ಬ್ಯಾರಿನಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೇವೆ. ಅದು ಮೋಹನ್ ಆಳ್ವರ ನುಡಿಸಿರಿ ಆಗಲಿ ಅಥವಾ ಕನ್ನಡ ಸಂಸ್ಕೃತಿ ಮತ್ತು ಭಾಷೆಯ ಸಮ್ಮೇಳನ ಆಗಲಿ ಅಥವಾ ಬೇರೆ ಯಾವುದೇ ತುಳು ಕಾರ್ಯಕ್ರಮಗಳಾಗಲಿ, ಇದೆಲ್ಲವನ್ನು ನಾವು ಲಾಸ್ಟ್ 40 ವರ್ಷಗಳಿಂದ ಮಾಡ್ತಾ ಇದ್ದೇವೆ, ವಿಶೇಷವಾಗಿ ಯಕ್ಷಗಾನಕ್ಕಾಗಿ. ನಾವು ಇದೇ ಬರುವ ತಾರೀಕು 28 ನವೆಂಬರ್ 28ಕ್ಕೆ ಶುಕ್ರವಾರ 5 ಗಂಟೆಗೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ 2025 ಒಂದು ಅದ್ದೂರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಕೆಲ ಸಮಯದಿಂದ ನಾವು ಇದನ್ನು ಆಚರಿಸಬೇಕಂತ ಒಂದು ಸಮಾಲೋಚನೆ ಮಾಡಿದ್ದೆವು. ಅದಕ್ಕೆ ಬೇಕಾದ ಗಣ್ಯರನ್ನು ಭೇಟಿಯಾಗಿ ಅವರ ಬರುವಿಕೆಯನ್ನು ಕನ್ಫರ್ಮ್ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಕ್ಕೆ ಸಭಾಧ್ಯಕ್ಷರಾಗಿ ನಮ್ಮ ಅಂಬಾಸಡರ್ ಎಚ್ ವಿನೋದ್ ಕುಮಾರ್ ಜಾಕಬ್ ಅವರು ಅಧ್ಯಕ್ಷರಾಗಿ, ಅದರೊಟ್ಟಿಗೆ ಮುಖ್ಯ ಅತಿಥಿಯಾಗಿ ಸ್ಪೀಕರ್, ಕರ್ನಾಟಕದ ಸ್ಪೀಕರ್ ಆದ ವಿಧಾನಸಭಾ ಸ್ಪೀಕರ್ ಆದ ಡಾಕ್ಟರ್ ಯು ಟಿ ಖಾದರ್ ಅವರು, ಹಾಗೆ ಇನ್ನೊಬ್ಬರು ಚೀಫ್ ಗೆಸ್ಟ್ ಆಗಿ ರಾಜೇಂದ್ರ ಕುಮಾರ್, SDCಯ ಬ್ಯಾಂಕಿನ ಚೇರ್ಮನ್ ರಾಜೇಂದ್ರ ಕುಮಾರ್ ಅವರು ಬರ್ತಿದ್ದಾರೆ. ಹಾಗೆ ನಮ್ಮ ಶಾಸಕರಾದ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರು ಕೂಡ ಬರ್ತಿದ್ದಾರೆ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲೆ.